ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ಕನ್ನಡದಲ್ಲಿ ಬ್ಲಾಗ್ ಮಾಡೋಣ ಅಂತ ನಾನಿದ್ದೇನೆ. ಇವತ್ತು ನನ್ನ ಮಾಮ ಬಂದಿದ್ದಾರೆ. ಮಾಮ ಬರುವಾಗ ನಮಗೆ ಪಪ್ಸ್ ತಗೊಂಡು ಬಂದಿದ್ದಾರೆ. ಇದು ಬೆಲ್ಮನದ್ದು, ತುಂಬ ಒಳ್ಳೆದಿರ್ತದೆ. ಅದಕ್ಕೆ ಮಾಮ ಬರುವಾಗ ಯಾವತ್ತು ಕೂಡ ತಗೊಂಡ್ಬರ್ತಾರೆ. ಅವ್ರು ಮಾತಾಡ್ತಾ ಇದ್ದಾರೆ ನನ್ನ ಮಾಮ. ಮಾಮ ತುಂಬ ಖುಷಿ ಅವರು ಬಂದು ನಮಗೆ. ನಮ್ಮ ಡ್ರೈವರ್ ಮಾಮ ಅವರು. ಮಾಮ ಹಾಯ್ ಪಾಡ್ಲೆ, ಬ್ಲಾಗ್ ಹಾಯ್ ಪಾಡ್ಲೆ. ಇವರೇ ನನ್ನ ಮಾವ. ಎಲ್ಲ ಕನ್ನಡ ಬ್ಲಾಗ್ ಏನೇ ಆಪಲ್ ತುರುಟು ಮಾಡ್ತೀನತ್ತೆ. ಇವತ್ತು ಕನ್ನಡದಲ್ಲಿ ಮಾಡೋಣ ಅಂತ. ಇದು ಇನ್ನು ಪಪ್ಸ್ ತಿನ್ನುವುದು ನಾವು. ಪಪ್ಸ್ ಇನ್ನೊಂದು ಬೆಲ್ಮಣ್ಣು ತಂದಿನತೆ, ಚಂದ ಇರ್ತದೆ ಬೆಲ್ಮಣ್ಣದ್ದು. ಅದಕ್ಕೆ ಅಮ್ಮನಿಗೆ ಚಹಾ ಮಾಡಿ ಕೊಡುವ. ಚಹಾ ಮಾಡಿ ಕೊಟ್ಟು ಮತ್ತೆ ಪಪ್ಸ್ ತಿನ್ನುವ. ಅದು ಬಜಿಲ್ ಅವು ನುಂಗರೆ ರೀತಿನಿ. ನೋಡಿ ಮಾಮ ಬಂದರು. ನಮಗೆ ಅವರಂದರೆ ತುಂಬ ಇಷ್ಟ, ತುಂಬ ಮೋಕೆ ಪ್ರೀತಿ ಮಾಡ್ತೇವೆ ಅವರನ್ನು ನಾವು. ಅವರಿಗೆ ನಮ್ಮದು ಚಹಾ ಆಯಿತು. ಈಗ ಅವರಿಗೋಸ್ಕರ ಚಹಾ ಮಾಡುವ. ನಂದು ಬ್ಲಾಗ್ ಬರ್ತಾ ಉಂಟು. ಅಂದರೆ ಎಂತ ಗೊತ್ತುಂಟಾ, ನನಗೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು. ಅಲ್ಲಿ ಅದು ನಾನು ವೈಫೈ ಎಲ್ಲ ಹಾಕ್ತಾ ಇದ್ದೆಲ್ಲ, ನನಗೊಂದು 1/4 ಗಂಟೆಯಲ್ಲಿ ಹಾಕ್ಲಿಕ್ಕೆ ಆಗ್ತಾ ಇತ್ತು ಬ್ಲಾಗ್. ಇದರಲ್ಲಿ ನನಗೆ 2 ಗಂಟೆ ಆಗ್ತದೆ ಇಲ್ಲಿ, ಅಂದರೆ ವೈಫೈ ಅಲ್ಲಲ್ಲ. ಹಾಗಾಗಿ ಈಗ ಚಹಾ ಮಾಡುವ. ಒಂದು ಗ್ಲಾಸ್. ಇನ್ನೂ ನನ್ನ ಬ್ಲಾಗ್ ಸ್ಟಾರ್ಟ್ ಆಗ್ತದೆ ಆಯಿತಾ. ಕಂಟಿನ್ಯೂ ಮಾಡೋಣ ಅಂತ ಇದ್ದೇನೆ. ಇವತ್ತು ನೋಡಿ, ಒಂದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದೆ. ಯಾಕಂದರೆ ಅದು ಎಂಡ್ ಮಾಡುವ, ತುಳಸಿ ಹಬ್ಬದಲ್ಲ, ಉದ್ದ ಎಳೆಯೋದು ಬೇಡ ಅಂತ. ಅದಕ್ಕೆ ಇವತ್ತಿಂದ ನನ್ನದು ಅದೇ, ನಾನೆಲ್ಲ ಎಂತ ಎಲ್ಲ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ತೀನಿ. ನಂದು ಬ್ಲಾಗಲ್ಲಿ ತುಳು ಕೂಡ ಬರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡಿ ಆಯಿತಾ. ಅಂದರೆ ನನಗೆ ಅದು ತುಳು ಮಾತಾಡಿ ಮಾತಾಡಿ ಅಭ್ಯಾಸ ಆಗಿ ಹೋಗಿದೆ. ಇವತ್ತು ನೆನಪಿಟ್ಟು ನಾನು ಕನ್ನಡದಲ್ಲೇ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡು ಕನ್ನಡದಲ್ಲೇ ಬ್ಲಾಗ್ ಮಾಡ್ತಾ ಇದ್ದೇನೆ. ನಮ್ಮದು ಸ್ವಲ್ಪ ಅಡುಗೆ ಕೋಣೆ ಸ್ವಲ್ಪ ಕತ್ತಲು ಆಯಿತಾ. ಲೈಟ್ ಹಾಕಿದ್ದೇನೆ. ಚಾಕೆ ನೀರಿಡುವ. ಇಷ್ಟು ಜನಕ್ಕೆ ಚಹಾ ಬೇಕಂತ ಕೇಳಿ ಬರ್ತೀನಿ. ಮನೆಯಲ್ಲಿ ಚಹಾ ಕುಡಿಯುವ ಒಂದು ಬೆಕ್ಕು ಇದೆ. ಎಷ್ಟು ಸಲ ಚಹಾ ಕೊಟ್ಟರು ಕೂಡ ಕುಡಿತಾರೆ ನನ್ನ ಚಿಕ್ಕಪ್ಪ. ಈಗ ಕುಡ್ತದ್ದು ಮಾತ್ರ. ಈಗ ಯಾರಿಗೆಲ್ಲ ಚಹಾ ಬೇಕಂತ ಹೇಳುವಾಗಿ ಕೈ ಎತ್ತಿದ್ದಾರೆ ನನಗೆ ಬೇಕಂತ. 2 ಲೋಟ ಇಡುವ ಚಹಾ. ಸೊ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ. ನನಗೆ ವ್ಯೂಸ್ ಬರ್ತಾ ಇಲ್ಲ. ಅದೇ ಎಲ್ಲರಿಗೆ 1,000 2,000 ಎಲ್ಲ ವ್ಯೂಸ್ ಬರ್ತದೆ. ನನಗೆ 100 ವ್ಯೂಸ್ ಬರೋದು ಕೂಡ ಕಷ್ಟಕ್ಕೆ. ಆಗ ಬೇಜಾರಾಗ್ತದೆ ನನಗೆ ಸ್ವಲ್ಪ. ಇಷ್ಟು ಕಷ್ಟಪಟ್ಟು ಎಲ್ಲ ವ್ಲಾಗ್ ಎಲ್ಲ ಮಾಡ್ತೀನಿ, ನನಗೆ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ ಅಂತ. ಅಲ್ಲ, ನೋಡುವವರು ನೋಡ್ತಾರೆ, ಸಪೋರ್ಟ್ ಮಾಡೋರು ಮಾಡ್ತಾರೆ, ಕೆಲವರೆಲ್ಲ ಮಾಡೋದಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಈಗ ಚಾಕೆ ನೀರ್ತಿದ್ದೇನೆ. ಏನು ಗೊತ್ತುಂಟ ಪ್ರಾಬ್ಲಮ್ಮು, ನನಗಿಂತ ಎತ್ತರ ಇದು ಕಡಬ ಉಂಟು. ಹಾಗಾಗಿ ನಂಗೆ ಕಾಣುವುದಿಲ್ಲ. ನೀವು ನಿಂತು ನೋಡಬೇಕು, ಅಷ್ಟು ಎತ್ತರ ಉಂಟು ನಮ್ಮದು ಗ್ಯಾಸ್ ಇಟ್ಟದ್ದು. ಈಗ ಚಾತಪುಡಿ ಸಕ್ಕರೆ ಎಲ್ಲ ಹಾಕುವ. ಸಕ್ಕರೆ ಮತ್ತೆ ಹಾಕುವ. ಶುಗರ್ಲೆಸ್ ಚಹಾ ಉಂಟು ಒಂದು. ಈಗ ನಾವು ಚಾತಪುಡಿ ಹಾಕುವ, ಚಹಾ ಪುಡಿ ಹಾಕುವ. ನಾನು ಮೇನ್ ನೋಡಿದೆ ಅಂತ ಗೊತ್ತಿದ್ದ, ನನಗೆ ರೆಕಾರ್ಡು ಆನ್ ಮಾಡಲಿಕ್ಕೆ ನೆನಪಾಗೋದೇ ಇಲ್ಲ. ಮತ್ತು ನಾನು ಎಡಿಟಿಂಗ್ ಮಾಡುವಾಗ ಅದು ವ್ಲಾಗೇ ಇರುವುದಿಲ್ಲ. ಹಾಗಾಗಿ ಸ್ವಲ್ಪ ನಾನು ನೋಡುವುದು ಹೀಗೆ, ರೆಕಾರ್ಡ್ ಆಗ್ತಾ ಉಂಟಾ ಅಂತ. ಸಕ್ಕರೆ ಮತ್ತೆ ಹಾಕುವ. ಈಗ ಸ್ವಲ್ಪ ಅದು ಕುದಿ ಬರಲಿ, ಅಲ್ಲಿ ತನಕ ನಾನು ಪೇರು ತಗೊಂಡ್ಬರ್ತೀನಿ. ಓಕೆ, ಪೇರು, ಹಾಲು ಮತ್ತು ಚಹಾ ಮಾಡಿ ಆದ ನಂತರ ಸಿಗ್ತೇನೆ ಆಯಿತಾ. ನಿಮಗೆ ಚಹಾ ಮಾಡೋದೆಲ್ಲ ಎಂತ ತೋರಿಸೋದಲ್ಲ, ನಿಮಗೆ ಗೊತ್ತುಂಟಲ್ಲ ಚಹಾ ಮಾಡೋದು. ಮತ್ತು ಎಲ್ಲಿಗಾಯ್ತು ನಮಗೆಂತ ಚಹಾ ಮಾಡಲಿಕ್ಕೆ ಕೂಡ ಬರೋದಿಲ್ವ ಅಂತ. ಅದಕ್ಕೆ ನಾನು ಚಹಾ ಕುಡಿಯುವಾಗ ತೋರಿಸ್ತೀನಿ. ಓಕೆ, ಚಹಾ ಆಯಿತು. ಈಗ ಪಪ್ಸು ತಿನ್ನಲಿಕ್ಕೆ ಕೂತ್ಕೊಂಡಿದ್ದೇವೆ ನಾವು. ಎಗ್ ಪಪ್ಸ್ ಇದು. ಒಂದು ಸೈಡಲ್ಲಿ ಚಹಾ, ಒಂದು ಸೈಡಲ್ಲಿ ಪಪ್ಸ್. ಇನ್ನು ತಿನ್ನೋದು. ಈಗ ನಾವು ಪೇಟೆಗೆ ಹೋಗ್ಲಿಕ್ಕೆ ಹೊರಟದ್ದು. ನಾನೊಂದು ಬ್ಲಾಗ್ ಮಾಡಿದ್ದೆ, ಅದು ನಾನು ತುಳುವಲ್ಲೇ ಮಾತಾಡಿದ್ದು. ಅಂದರೆ ಅಭ್ಯಾಸ ಅಲ್ಲ ನನಗೆ ತುಳುವಲ್ಲಿ ಮಾತಾಡಿ. ಹಾಗಾಗಿ ತುಳುವಲ್ಲೇ ಮಾತಾಡಿದ್ದು ನಾನು. ಅದಕ್ಕೆ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಮಾಡೋದು. ಹಿಂದೆಯಲ್ಲಿ ಗಾಡಿ ಕೂಡ ಬರ್ತಾ ಉಂಟು. ಈಗ ನಮಗೆ ಪರ್ಚೇಸ್ ಮಾಡಲಿಕ್ಕೆ ಉಂಟು, ಬಳೆ ಎಲ್ಲ ತಗೊಳ್ಳಿಕ್ಕೆ ಹೋಗ್ಲಿಕ್ಕೆ ಉಂಟು. ಈಗ ಬಳೆ ಎಲ್ಲ ತಗೊಂಡ್ಬರೋದು, ಸ್ವಲ್ಪ ಪರ್ಚೇಸ್ ಮಾಡಿ ಮತ್ತು ಮನೆಗೆ ಬರುವ ಅಂತ.
ಈಗ ನಮಗೆ ಪೇಟೆ ಏನು ದೂರ ಇಲ್ಲ, ಹತ್ತಿರವೇ ಉಂಟು. ಈಗ ಪೇಟೆ ಬಂತು ನಮ್ಮದು, ಹೋಗುವ ಪೇಟೆಗೆ. ಇದುವೇ ನಮ್ಮ ಪೇಟೆ, ಇಲ್ಲಿಂದ ಪೇಟೆ ಸ್ಟಾರ್ಟ್ ನಮ್ಮದು. ಇದು ಕರ್ನೇರಿಗೆ ಹೋಗುವ, ಕಬತ್ತಾರಿಗೆ ಹೋಗುವ ರಸ್ತೆ. ಈಚೆ ಹೋದರೆ ಪಡುಬಿದ್ರಿಗೆಲ್ಲ ಹೋಗುವ ರಸ್ತೆ. ಮೇನ್ ಬಸ್ ಸ್ಟ್ಯಾಂಡ್ ಉಂಟು. ನಮ್ಮದು ನಾವು ಪರ್ಚೇಸಿಗೆ ಹೋದದಲ್ಲ, ಬಳೆ ತಗೊಳ್ಳಿಕ್ಕೆ ಹೋದದ್ದು. ಬಳೆ ತಗೊಂಡಾಯಿತು, ಫಂಕ್ಷನ್ ಉಂಟು ನಾಡ್ದು, ಅದಕ್ಕೆ ಬಳೆ ತಗೊಂಡದ್ದು. ಇನ್ನು ಮನೆಗೆ ಹೋಗೋದು. ನಾನು ಮುಂಬೈಯಲ್ಲಿ ನನ್ನ ಮಾಮೂಲಿ ಪ್ಲೇಸ್ ಇತ್ತಲ್ಲ, ಮಾತಾಡ್ಕೊಂಡು ಹೋಗೋದು. ಇನ್ನು ಮುಂದೆ ಇದುವೇ ನನ್ನ ಮಾಮೂಲಿ ಪ್ಲೇಸ್, ಅಂದರೆ ಸ್ವಲ್ಪ ಹೋಗಬೇಕು ಮುಂದೆ. ಈಗ ನಾನು ಇಲ್ಲಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಇಟ್ಕೊ ನೋಡಿ, ಇದು ಪಲಿಮಾರು ಮಠಕ್ಕೆ ಹೋಗುವ ದಾರಿ. ಇದು ತುಂಬ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಇದು ಅಲ್ಲಿಂದ ಬಂದು ನೋಡಿ, ಇದೊಂದು ಮನೆಯಾಗೆ ಕಾಣ್ತದಲ್ಲ, ಇದರ ಒಳಗೆ ಹೋದರೆ ಪಲಿಮಾರು ಮಠ ಅದು ಕಾಣುವುದು. ಈಗ ನನ್ನ ಮಾವ ಬಂದಿದ್ದಾರಲ್ಲ, ಅವರು ಸ್ವಲ್ಪ ಅವರಿಗೆ ನೇಚರೆಲ್ಲ ನೋಡೋದಂದರೆ ತುಂಬ ಇಷ್ಟ. ಗದ್ದೆಗೆಲ್ಲ ಹೋಗೋದಿಲ್ಲ, ಅದಕ್ಕೆ ಅವ್ರು ಹೇಳಿದರು ಬೇಗ ಪೇಟೆಗೆ ಹೋಗಿ ಬನ್ನಿ, ನಾವು ಗದ್ದೆ ಆಚೆ ಹೋಗಿ ಬರುವ ಅಂತ. ನಾವೀಗ ಗದ್ದೆ ಆಚೆ ಹೋಗುವ. ಹಿಂದೆಯಲ್ಲಿ ಸ್ಕೂಟಿ ಬರ್ತಾ ಉಂಟು, ಯಾರ್ದದು. ಈಗ ಸೀದಾ ಮನೆಗೆ ಹೋಗಿ ಗದ್ದೆಗೆ ಹೋಗೋದು. ನಾನು ಕೂಡ ಗದ್ದೆಗೆ ಹೋಗೋದು ತುಂಬ ಟೈಮ್ ಆಯಿತು, ಮಾವನ ಜೊತೆ ಆದರೂ ಹೋಗುವ ಅಂತ. ಈಗ ಮನೆಗೆ ಹೋಗಿ ಮತ್ತೆ ನಾವು ಗದ್ದೆಗೆ ಹೋಗುವ. ಓಕೆ, ಇದು ನಮ್ಮ ಮನೆಗೆ ಹೋಗುವ ದಾರಿ. ಅದುವೇ ನಮ್ಮ ಮನೆ ಕಾಣುವುದು. ಕೆಳಗೆ ಇಳಿದ್ರೆ ನಮ್ಮ ಮನೆ, ರೋಡ್ ಸೈಡಲ್ಲೇ. ಪುಚ್ಚೆ ಬಂತು, ಓಡಿ ಬಂತು ಬೆಕ್ಕು, ಅಲ್ಲಿ ನಿಂದಿತ್ತು. ಇಲ್ಲದಿದ್ದರೆ ಅದು ಕಾಲು ಕಟ್ತದೆ ನಮಗೆ ಬೆಕ್ಕು. ಬರ್ತಾನೆ ನೋಡಿ, ಸುತ್ತು ಬರುದು. ಬಾ ಹೋಗುವ, ಬಾ ಬಲ ಪೋಯ್, ದಾಲ ಕಂದಿಸಿ ಪೋಯ್ ಬಲ. ಈಗ ನಾನು ಮತ್ತು ನನ್ನ ಮಾವ ಗದ್ದೆ ನೋಡಲಿಕ್ಕೆ ನಾವು ಹೋಗೋದು. ಕಂಡಾಗೆ ಹೀಗೆ ಗದ್ದೆ ಎಲ್ಲ ನೋಡ್ಕೊಂಡು ಬರುವ ಅಂತ. ಇಲ್ಲಿ ನಮ್ಮದು ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಟೆಂಪಲ್, ಅದು ಹೇಗಾಗಿದೆ ಅಂತ ತೋರಿಸ್ತೇನೆ. ಕಟ್ತಾ ಇದ್ದಾರೆ ಹೊಸತು ಹಾಲ್ ಎಲ್ಲ. ಇಲ್ಲಿ ಮುಂಚೆ ಎಲ್ಲ ಗದ್ದೆ ಇತ್ತು, ಈಗ ಎಲ್ಲ ಚಂದ ಮಾಡಿ ಮದುವೆದ ಹಾಲ್ ಅದೇ, ಮದುವೆದ ಹಾಲ್ ಎಂತನಾ ಹಾಲ್ ಎಲ್ಲ ಕಟ್ಟಿದ್ದಾರೆ. ಇಲ್ಲದಿದ್ದರೆ ಫುಲ್ ಇದು ಗದ್ದೆ ಇತ್ತು. ಇದು ಮೊನ್ನೆ ಜನವರಿಯಲ್ಲಿ ಜೀರ್ಣೋದ್ಧಾರ ಆದದ್ದು ಇದು ಸುಬ್ರಹ್ಮಣ್ಯ ಟೆಂಪಲ್. ಇನ್ನು ನವಂಬರ್ 26ಕ್ಕೆ ಇಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಕೂಡ ಉಂಟು. ತುಂಬ ಗಮ್ಮತ್ತು ನಮಗೆ. ನಮ್ಮದು ಮನೆ ಅದೇ ಒಡಿಲದ್ದು ಕಾಣ್ತಾ ಉಂಟಲ್ಲ, ಹಂಚದ್ದು. ಇದು ಸುಬ್ರಹ್ಮಣ್ಯ ಷಷ್ಠಿ. ಇದುವೇ ಸುಬ್ರಹ್ಮಣ್ಯ ಟೆಂಪಲ್. ಹೌಯಪ್ಪ ಕೊಯ್ತೀನಿ ನೋಡಿ, ಇದು ನಮ್ಮ ಗದ್ದೆ. ಇದು ಮೊನ್ನೆ ನಾನು ಭತ್ತ ರಾಶಿ ಮಾಡಿದ ಒಂದು ವೀಡಿಯೋದಲ್ಲಿ ಹಾಕಿದ್ದೇನಲ್ಲ, ಅದು ಈ ಗದ್ದೆಯದ್ದೇ ತಂದದ್ದು ಇದೆಲ್ಲ. ನಾನು ಇಟ್ಟು ಕಂಡದ ಕೊಯ್ಯರು, ಒಂದೇ ಕಂಡದ ಕೊಯ್ಯಿನತೆ. 2-3 ಗದ್ದೆ ಉಂಟು. ಇದು ಒಂದೇ ಗದ್ದೆಯದ್ದು ಕೊಯ್ದಾದದ್ದು, ಕಟಾವು ಮಾಡಿ ಆದದ್ದು. ಕನ್ನಡ ಮಾತಾಡೋಕೆ ಸ್ವಲ್ಪ ಬೆದಂತದೆ, ಏನಾದನು ಅದು ತಪ್ಪುತ್ತದೆ. ಅಲ್ಲಿ ಕೂಡ ನಮ್ಮ ಮನೆ ಕಾಣ್ತದೆ, ಅದುವೇ ನಮ್ಮ ಮನೆ. ಒಂದರಲ್ಲಿ 2 ನಮೂನೆಯ ದಾಸವಾಳ ಆಗಿದೆ. ಇದು ಕೂಡ ನಮ್ಮ ಗದ್ದೆ, ನಮ್ಮ ಕಲೆಕ್ಷನ್ ನೀರದ್ದು. ಇಲ್ಲಿಂದ ಅಲ್ಲಿಗೆ ನಮ್ಮ ಮನೆ ಆಚೆ ಹೋಗಬೇಕು, ಅಲ್ಲಿಗೆ ಕನೆಕ್ಷನ್ ನಮ್ಮ ಮನೆಯ ನೀರು. ಇದು ನಾವು ಈಚೆಯಿಂದ ಬಂದದ್ದು, ನಮಗೆ ಆಚೆಯಿಂದ ಕೂಡ ಬರಲಿಕ್ಕೆ ಆಗ್ತದೆ. ಇದು ಎಲ್ಲ ಹುಲ್ಲಿನಿಂದ ಎಲ್ಲ ಮುರುಕಿ ಹೋಗಿದೆ. ಹಾಂ, ಬೀಗ ಬಾರ್ದು ಬೇರೆತ್ತೆ ಗೊತ್ತು ಚೆಂಕೆ, ನೀನೇ ಬರ್ತೀನಿ. ಅದುವೇ ಇದು ಕೂಡ ನೋಡಿ, ಇಲ್ಲಿಂದ ನಮ್ಮದು ನೀರಿನ ಕನೆಕ್ಷನ್ ಎಷ್ಟು ದೂರ ನಮಗೆ.
ಈಗ ಕಾಲ್ ಮಾಡಿ ಹೇಳಬೇಕು. ನೀರು ತುಂಬಿದರೆ ಕಾಲ್ ಮಾಡ್ತಾರೆ ಮನೆಯಿಂದ, ಕಾಲ್ ಬರ್ತದೆ. ನೋಡಿ ಇದು ಕೂಡ ಗದ್ದೆ ಎಲ್ಲ ಇದಾಗಿ ಹೋಗಿದೆ. ಇದರಲ್ಲಿ ನಾವು ತರಕಾರಿ ಮಾಡೋದು ಈ ಗದ್ದೆಯಲ್ಲೇ. ಇದು ಬಾವಿ, ಮಲ್ಪೆ ಇದು ಬಾವಿ. ಇದರ ನೀರು ನಮ್ಮ ಮನೆಗೆ ಹೋಗುದು ಕನೆಕ್ಷನ್. ಎಷ್ಟು ಮೀಟರ್ ಉಂಟು ಮಾಮ ಮುಳ್ತುರ್ದು? ಮುಳ್ತುರ್ದು ಎಷ್ಟು ಮೀಟರ್ ಉಂಟು? ಇಲ್ಲ ಅದು 150 ಮೀಟರ್ ದೂರಕ್ಕೆ ನಮ್ಮ ಮನೆಗೆ ನೀರು. ಎಂಕ ನೆನಪುಲ పోతుంది ಎತ್ತೆ ಎಂಚ ಬಂದು ಉನೆಂಡು ಚಾಲ್ ಮಾಡ್ಬಿಡ ಫಸ್ಟ್ಗ ಗ್ರೀನ್ ಅದೇ ಕತ್ತನೆ ಈಗ ಒಂದು 5 ನಿಮಿಷ ಬೇಕು ನೀರು ಬರಲಿಕ್ಕೆ. ಬಿಡಾದನೆ ಬರ್ಸತ್ತೆ ಇದು ಎಲ್ಲ ಹುಲ್ಲಿನಿಂದ ಮುಳುಗಿ ಹೋಗಿದೆ. ತರಕಾರಿ ಮಾಡುವ ಪ್ಲೇಸ್. ರೆಸಾರ್ಟ್ ಮಲ್ದೇರೆ ಅಲ್ಲಿ ರೆಸಾರ್ಟ್ ಉಂಟು. ಮತ್ತೊಮ್ಮೆ ಯಾವಾಗಾದ್ರೂ ಹೋಗುವಾಗ ನಾನು ತೋರಿಸ್ತೀನಿ ನಿಮಗೆ. ಗೊತ್ತು ಚಿಯಾನಿ ನೀನೇ ಬರ್ತೀನಿ ಇಚ್ಚಂದಿ. ಅದು ರೆಸಾರ್ಟ್ ಹೋದರೆ ತೋರಿಸ್ತೀನಿ. ಡ್ಯಾಮ್ ಕೂಡ ಉಂಟು. ಮತ್ತೊಮ್ಮೆ ನಾನು ಡ್ಯಾಮ್ ಹೋಯಾಳು. ಡ್ಯಾಮಿಗೆ ಹೋಗುವಾಗ ಡ್ಯಾಮ್ ಕೂಡ ತೋರಿಸ್ತೀನಿ. ನಮ್ಮದು ಪಲ್ಲಿಮಾಲ್ ಡ್ಯಾಮ್. ಒಂದು ನೀರು ತುಂಬಿತು, ಕಾಲ್ ಮಾಡಿ ಹೇಳಿದರು. ಈಗ ಆಚೆ ಹೋಗಬೇಕಿತ್ತು, ಲೇಟ್ ಆಯಿತು, ಕತ್ತಲಾಯ್ತಲ್ಲ. ನಾನು ಪೇಟೆಗೆ ಹೋಗಿ ಬರುವಾಗ ಲೇಟ್ ಆಯಿತು. ಇಲ್ಲದಿದ್ದರೆ ಆಚೆ ಹೋಗುವ ಅಂತಿದ್ವಿ. ಈಗ ನಾವು ಸೀದಾ ಬಂದ ದಾರಿಯಲ್ಲಿ ಹೋಗುವ ಮನೆಗೆ. ಇನ್ನು ಓಕೆ, ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪ ಮೇನ್ ವ್ಲಾಗ್ ಮಾಡಿದ್ದು ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ವಿಡಿಯೋ ಕಂಟಿನ್ಯೂ ಆದರೆ ಆಗುತ್ತೆ, ಇಲ್ಲದಿದ್ದರೆ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.